ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ಆತ್ಮೀಯ ಸ್ಪಂದನ ವಾಹಿನಿ ವೀಕ್ಷಕರಿಗೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಕರಾವಳಿಯ ಗಾನಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಪ್ರತಿ ಭಾನುವಾರ ರಾತ್ರಿ 8 ಗಂಟೆಗೆ ಪ್ರಸಾರವಾಗುವಂಥ ಕಾರ್ಯಕ್ರಮ ಅತ್ಯಂತ ಜನಪ್ರಿಯ ಕಾರ್ಯಕ್ರಮವಾಗಿ ಮೂಡಿ ಬರ್ತಾ ಇದೆ. ಅದಕ್ಕೆ ಕಾರಣ ನೀವುಗಳು. ಇಲ್ಲಿರುವಂತಹ ಸಾಧಕರು ಅದ್ಭುತವಾದಂಥ ಹಾಡುಗಳನ್ನು ಹಾಡ್ತಾರೆ, ಅವರ ನೆನಪುಗಳನ್ನು ನಮ್ಮ ಜೊತೆ ಹಂಚಿಕೊಳ್ತಾರೆ. ಇದು ಉಚ್ಚಿಲದ ಮೆಟ್ರೋ ಫರ್ನಿಚರ್ ವರ್ಲ್ಡ್ ಪ್ರಾಯೋಜನೆಯ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಪ್ರತಿಯೊಬ್ಬ ಗಾಯಕನ ಮನದಾಳದ ಮಾತುಗಳು, ಒಂದಷ್ಟು ನೆನಪುಗಳು, ಅವರ ಕನಸುಗಳು ಇವೆಲ್ಲವನ್ನು ಹಂಚಿಕೊಳ್ಳುತ್ತಾ ಮಧ್ಯ ಮಧ್ಯೆ ಅವರ ಹಾಡುಗಳನ್ನು ಕೇಳ್ತಾ ಸಾಗುವಂಥ ಕಾರ್ಯಕ್ರಮ ನನ್ನ ಪ್ರೀತಿಯ ಹಾಡು. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಆತ್ಮೀಯವಾದಂಥ ಸ್ವಾಗತ, ಸುಸ್ವಾಗತ. ಇವತ್ತಿನ ದಿನ ನಮ್ಮ ಜೊತೆ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದವರು, ಆಳ್ವಾಸ್ನಲ್ಲಿ ವೈದ್ಯಕೀಯ ಶಿಕ್ಷಣವನ್ನು ಪಡೆದವರು, ವೃತ್ತಿಯಲ್ಲಿ ವೈದ್ಯರು, ಪ್ರವೃತ್ತಿಯಲ್ಲಿ ಗಾಯಕರು, ಭಜನೆ ರಸಮಂಜರಿ ಕ್ಷೇತ್ರದಲ್ಲಿ ತನ್ನನ್ನು ತೊಡಗಿಸಿಕೊಂಡವರು, ಉದ್ಯಮದಲ್ಲೂ ಕೂಡ ತೊಡಗಿಸಿಕೊಂಡಿದ್ದಾರೆ. ಒಟ್ಟಾರೆಯಾಗಿ ಕಳೆದ ಹಲವಾರು ಸಮಯಗಳಿಂದ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಳ್ತಾ ಜೊತೆಗೆ ಹಲವಾರು ರಿಯಾಲಿಟಿ ಶೋಗಳಲ್ಲಿ ತನ್ನನ್ನು ಗುರುತಿಸಿಕೊಂಡಿರುವಂತಹ ನಮ್ಮ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಹೆಮ್ಮೆಯ ಗಾಯಕ ಡಾಕ್ಟರ್ ಗಣೇಶ್ ಬಾಳಿಗ ಅವರನ್ನು ಆತ್ಮೀಯ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತಾ ಇರ್ತಾರೆ. ನಮಸ್ತೆ ಸರ್. ನಮಸ್ತೆ. ಓಂಕಾರನಾದ ಪ್ರಿಯ ಹೇ ಗಣಪ, ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದೋ ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಕುಳಿತಿಹ ದೇವಾ, ಅಭಯಸ್ತವ ನೀಡಿ ಚೈತನ್ಯ ನೀಡುವ ಭವ್ಯ ಮೂರುತಿ ಹೇ ಗಣನಾಥ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ, ಹೇ ಪ್ರಭೋ ನಿನಗಿದೋ ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಭಾವದಿ ದೀಪವ ಹಚ್ಚಿ ಪಂಚಕಜಾಯದ ನೈವೇದ್ಯವಿತ್ತು ಕರ್ಪೂರದಾರತಿ ನಿತ್ಯವು ಬೆಳಗಿ
ಗಣಪಗೆ ಪೂಜೆಯ ಮಾಡೋಣ, ಜಯ ಜಯ ಎನ್ನೋಣ, ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ, ಶರಣು ಶರಣು ಬೆನಕ, ಶರಣು ಶರಣು ಗಣಪ, ಶರಣು ಶರಣು ಬೆನಕ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ದಿಮಿ 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 ನಾಟ್ಯ ಸ್ವರೂಪ, ನಿನಗಿದು ಅರ್ಪಣೆ ಭಕ್ತಿಯ ಧೂಪ. ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿನಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಹೇ ಗಣಪ, ಹೇ ಗಣಪ. ಒಂದು ಬಾರಿ ಒಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ. ಭೂಮಿಯೊಳಗೆ ನಾಕವೇ ಮಂತ್ರಾಲಯ ತಾಣವೇ, ಇಹಕು ಪರಕು ಸೇತುವೆ ಶ್ರೀರಾಘವೇಂದ್ರ ನಾಮವೇ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ. ಪಾಪ ಕಳೆವ ಸುರಗಂಗೆ ಇಲ್ಲಿ ಹರಿವ ತುಂಗೆ, ಪ್ರೇಮ ಭರಿತ ಹೂಬನ ರಾಯರ ಬೃಂದಾವನ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ, ಮಂತ್ರಾಲಯ ದರ್ಶನವೇ ದಿವ್ಯ ಅನುಭವ.
700 ವರುಷಗಳು ಗುರುಗಳು ಇಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು. 700 ವರುಷಗಳು ಗುರುಗಳು ಇಲ್ಲಿಹರು, ಭಕ್ತ ಕೋಟಿ ಬೇಡಿಕೆಯ ಪ್ರೀತಿಯಿಂದ ತರುವರು. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯಾನುಭವ, ಮಂತ್ರಾಲಯ ದರ್ಶನವೇ ದಿವ್ಯಾನುಭವ. ಒಂದು ಬಾರಿ ಬಂದು ನೋಡಿ ಮರೆಯದು ಜೀವ, ಮಂತ್ರಾಲಯ ದರ್ಶನವೇ ದಿವ್ಯಾನುಭವ, ಮಂತ್ರಾಲಯ ದರ್ಶನವೇ ದಿವ್ಯಾನುಭವ. ಭಾಳ ದೂರದಿಂದ ಬಂದಿದ್ದೀರಿ, ಅನೇಕ ವರ್ಷಗಳಿಂದ ಈ ಒಂದು ಸಂಗೀತವನ್ನು ನೆಚ್ಚಿಕೊಂಡಿದ್ದೀರಿ. ಹೇಗೆ ನಿಮ್ಮ ಈ ಪಯಣ ಸರ್ ವೈದ್ಯ ವೃತ್ತಿಯ ಜೊತೆಗೆ? ಅಂದರೆ ನಾನು ಚಿಕ್ಕದಿಂದ ಇರುವಾಗಲೇ 4 ವರ್ಷ ಇರುವಾಗಲೇ ನಾನು ಸಂಗೀತದಲ್ಲಿ ನನಗೆ ಆಸಕ್ತಿ ಇತ್ತು. ಹಾಗೆ ಹಾಡುಗಳನ್ನು ಕೇಳ್ತಾ, ಮತ್ತು ನಮ್ಮ ಫ್ಯಾಮಿಲಿ ಕೂಡ ಎಲ್ಲರೂ ಸಿಂಗರ್ಸೇ. ಸೊ ಆ ಹೆರಿಡಿಟಿಯಿಂದ ಬ್ಲಡ್ಡಿಂದಲೇ ಆ ಸಂಗೀತ ಇದು ಬಂದಿದೆ ನನಗೆ. ಸೊ ಮತ್ತು ನಾನು PUC ಆದ ಮೇಲೆ ಮೆಡಿಕಲಿಗೆ ಹೋಗುವ ಅಂತೇಳಿ, ಆ್ಯಕ್ಚುಲಿ ನಮಗೆ ಬಿಸ್ನೆಸ್ ಉಂಟು, ಬಟ್ ಮೈ ಲೈನ್ ವಾಸ್ ಟು ಗೋ ಟು ಮೆಡಿಕಲ್. ಸೊ ನಾನು ಆಯುರ್ವೇದ ಕಲಿತೆ, ಆಳ್ವಾಸಲ್ಲಿ ಕಲಿತದ್ದು. ಸೊ ಅಲ್ಲಿ ಕೂಡ ಬೇರೆ ಬೇರೆ ಕಾಂಪಿಟೇಷನ್ಸಲ್ಲಿ, ಆಳ್ವಾಸ್ ವಿರಾಸತ್ತಲ್ಲಿ ಎಲ್ಲ ನಾನು ಹಾಡೆಲ್ಲ ಹಾಡ್ತಿದ್ದೆ, ಕಾಂಪಿಟೇಷನ್ಸಲ್ಲೆಲ್ಲ ಹೋಗ್ತಿದ್ದೆ. ಹಾಗೆ ಸರ್, ಆಮೇಲೆ ಮನೆ ಬ್ಯಾಕ್ಗ್ರೌಂಡ್ ಹೇಗೆ? ಮನೆ ಅಂದರೆ ಅಪ್ಪ ಅಮ್ಮ ಇದ್ದಾರೆ, ಹಾಗೆ ಮತ್ತು 2 ಮಕ್ಕಳಿದ್ದಾರೆ. ಅಲ್ಲ, ಸಂಗೀತದ ಬಗ್ಗೆ. ಸಂಗೀತದ ಬಗ್ಗೆ ಅಂದರೆ ನನ್ನ ತಾಯಿಯ ಫ್ಯಾಮಿಲಿ, ಅವರು ದೇವದಾಸ್ ನಾಯಕ್ ಅಂತೇಳಿ ನನ್ನ ಅಜ್ಜ, ಅವರು ನನ್ನ ಸಂಗೀತ ಗುರುಗಳು. ಹಾಗೆ ನನ್ನ ಮಾವ ಪುತ್ತೂರು ಪಾಂಡ್ರಂಗ್ ನಾಯಕ್ ಅಂತೇಳಿ, ಅವರು ಕೂಡ ಒಳ್ಳೆ ಆರ್ಟಿಸ್ಟ್ ಅವರೀಗ. ಸೊ ಅವರಿಂದ ಎಲ್ಲ ಪ್ರೇರಣೆಯಿಂದ ಕಲಿತು ಈಗ ಇದು ಮಾಡ್ತಾ ಇದ್ದೇನೆ. ಹಾಗೆ ಹಿಂದೂಸ್ತಾನಿ ಕ್ಲಾಸಿಕಲಿಗೆ ಇವಾಗ ಕಲಿತಾ ಇದ್ದೇನೆ. ಓಕೆ ಸರ್, ಈಗ ಈ ಹಾಡುಗಳ ಬಗ್ಗೆ ಯಾವ ಹಾಡುಗಳನ್ನು ಹೆಚ್ಚಾಗಿ ಆಯ್ಕೆ ಮಾಡ್ಕೊಳ್ತೀರಾ ಸರ್ ನೀವು? ಹೆಚ್ಚಾಗಿ ಅಂದರೆ ನನಗೆ ಮೆಲೋಡಿ ಹಾಡುಗಳೇ ಇಷ್ಟ. ಹೆಚ್ಚಾಗಿ ಮೆಲೋಡಿ ಅಂದರೆ ಬೇರೆ ಹಾಡುಗಳನ್ನು ಹಾಡ್ತೇನೆ. ಸೊ ಅಂದರೆ ಮೆಲೋಡಿ ಹಾಡಂದರೆ ಇಷ್ಟ, ಯಾಕೆಂದರೆ ಅದರಲ್ಲಿ ರಸವನ್ನು ಹೀರಿ ಹಾಡುವುದರಲ್ಲಿ ಒಂದು ತುಂಬ ಇದಿದೆ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಕಾಮನ ಬಿಲ್ಲಿನಲ್ಲಿ ಕಾಡದ ಕಾಂತಿಯನು ಚಿಮ್ಮಿಸಿ ಹೊಮ್ಮುವ ಚೆಲುವಿಕೆ ಇಲ್ಲಿದೆ. ಪ್ರೇಮದ ಸೀಮೆಯಲ್ಲಿ ಸೌರಭ ತುಂಬಿದ ಬಾಡದ ಹೂವಿನ ತಿರುನಗೆ ಚೆಲ್ಲಿದೆ. ಬಾಳಿನ ಭಾಗ್ಯ ನೌಕೆ ತೀರ ಸೇರಿ ತೇಲಿ ತೇಲಿದೆ. ಮನಸ್ಸಿನ ರೂಪ ಮಂಗಳ ದೀಪಾನಂದ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ. ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ.
ಕಣ್ಣಿನ ಸನ್ನೆಯಲ್ಲಿ ಕಾವ್ಯವನೀ ಬರೆವೆ, ಹೆಜ್ಜೆಯ ಭಾವಕ್ಕೆ ಹಂಸವೇ ನಾಚಿದೆ. ಗಾಡಿಯ ಬೀಸಿನಲ್ಲಿ ಗಾನವು ನೀನಾದೆ, ನನ್ನದೆ ಸ್ಪಂದನ ನಿನ್ನದೆ ಚೇತನ. ಪ್ರೇಮದ ಲೀಲೆಯಲ್ಲಿ ಜೀವ ಭಾವನಾಟ್ಯವಾಡಿದೆ, ಜೀವನ ಜ್ಯೋತಿ ನೀಡುತ್ತ ಶಾಂತಿ ವೈಭೋಗ ತಂದಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿ ನಿಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ದೂರದ ಹೃದಯಗಳ ಸನಿಹದ ಬೇಗೆಯಲಿ ವಿರಹದ ವೇದನೆ ಮುಗಿಲನು ಸೇರಿದೆ. ತೀರದ ದಾಹದಲ್ಲಿ ನೀರಿದ ಕಾತರಕ್ಕೆ ಮೇರೆಯೇ ಇಲ್ಲದ ತುಡಿತವು ತುಂಬಿದೆ. ಯಾವುದೋ ಮೋಡಿಯಲ್ಲಿ ಲೋಕವೆಲ್ಲ ತೂಗಿ ಸಾಗಿದೆ. ಪ್ರೇಮದ ಜೋಡಿ ಬಾಳಲಿ ಕೂಡಿ ಹಾಯಾಗಿ ಹಾಡಿದೆ. ಹೊಸ ಬಗೆ ಗುಂಗಿನ ನಿಶೆ ತಾನೇರಿದಂತಿದೆ, ಆಸೆಯ ಭಾವ ಒಲವಿನ ಜೀವ ಒಂದಾಗಿ ಬಂದಿದೆ. ಈ ವೈದ್ಯ ವೃತ್ತಿಯನ್ನು ಹೇಗೆ ನಡೆಸ್ಕೊಳ್ತಾ ಇದ್ದೀರಿ? ವೈದ್ಯ ವೃತ್ತಿ ಅಂದರೆ ನಾನೀಗ ಕ್ಲಿನಿಕ್ ಉಂಟು ಬಂಟ್ವಾಳದಲ್ಲಿ, ಹಾಗೆ ಇದು ಮತ್ತೆ ಅದು ನಾನು ಕೋಪ್ ಅಪ್ ಮಾಡ್ತೇನೆ. ಹೇಗೂ ಟೈಮ್ ಇದ್ದಾಗ ಪ್ರಾಕ್ಟೀಸ್ ಮಾಡೋದು ಹಾಗೆಲ್ಲ. ಕ್ಲಿನಿಕ್ ಅಂದರೆ ಬೆಳಿಗ್ಗೆಯಿಂದ ಸಂಜೆವರೆಗೆ ಕ್ಲಿನಿಕ್ ಇದೆ, ಬಂಟ್ವಾಳದಲ್ಲೇ ಇದೆ, ಸಂಜೀವಿನಿ ಕ್ಲಿನಿಕ್ ಅಂತೇಳಿ. ಓಕೆ. ಪ್ಲಸ್ ನಮ್ಮದು ಬಿಸ್ನೆಸ್ ಕೂಡ ಇದೆ, ಅದು ಹೆರಿಡಿಟ್ರಿ ಅಂದರೆ 56 ವರ್ಷದಿಂದ ನಡ್ಕೊಂಡು ಬಂದಿರುವಂಥ ಬಿಸ್ನೆಸ್. ಹೌದು. ಓಕೆ ಓಕೆ. ಯಾರು ನೋಡ್ಕೊಳ್ತಾರೆ? ನಮ್ಮ ತಂದೆಯವರಿದ್ದಾರೆ, ತಂದೆಯವರು ಮತ್ತೆ ನಾನು ನೋಡ್ಕೊಳ್ತಾ ಇದ್ದೇವೆ. ಓಕೆ ಸರ್. ಆಮೇಲೆ ಅದರ ಜೊತೆಗೆ ಆಳ್ವಾಸ್ ಅದ್ಭುತವಾದಂತಹ ಸಾಂಸ್ಕೃತಿಕ ಜಗತ್ತನ್ನು ತೋರ್ಪಡಿಸಬಲ್ಲ ಮತ್ತೊಂದು ಕಲಿಸಬಲ್ಲ ಅಂತ ಒಂದು ಇನ್ಸ್ಟಿಟ್ಯೂಷನ್ ಅದು. ಅಲ್ಲಿ ನಿಮಗೆ ನಿಮ್ಮ ಈ ಒಂದು ಆಸೆಗೆ ಅಥವಾ ನಿಮ್ಗೇನೊಂದು ಸಂಗೀತಗಾರ ಆಗಬೇಕು ಅಂತಿತ್ತು, ಅದಕ್ಕೆ ಸಪೋರ್ಟ್ ಆಯ್ತಾ ಹೇಗೆ? ಹಾಂ ಹೌದು, ಆಳ್ವಾಸಲ್ಲಿ ನನಗೆ ತುಂಬ ಸಪೋರ್ಟ್ ಆಗಿದೆ. ಅಂದರೆ ನಾವು ವಿರಾಸತ್ ಆಗಲಿ ಅಥವಾ ಬೇರೆ ಬೇರೆ ಅಲ್ಲಿ ಪ್ರೋಗ್ರಾಮ್ಸ್ ಎಲ್ಲ ಆಗ್ತಾಯಿತ್ತು, ಎಲ್ಲದಕ್ಕೂ ಡಾಕ್ಟರ್ ಮೋಹನ್ ಆಳ್ವಾರ್ ಅಂದರೆ ಅವರಿಗೆ ಕೂಡ ಸಂಗೀತದ ಅಭಿರುಚಿ ತುಂಬ ಇದೆ ಅವರಿಗೆ. ಹಾಗೆ ಅವರು ಕಲೆಯನ್ನು ತುಂಬ ಪ್ರೋತ್ಸಾಹ ಮಾಡುವಂತಹ ವ್ಯಕ್ತಿ ಅವರು. ಸೊ ಅಲ್ಲಿ ನನಗೆ ತುಂಬ ಹೆಲ್ಪ್ ಆಗಿದೆ. ಹೇ 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 सोचेंगे तुम्हें प्यार करके नहीं, सोचेंगे तुम्हें प्यार करके नहीं, ये दिल बेकरार करके नहीं, ख्वाबों में छुपाया तुमको, यादों में बसाया तुमको, ख्वाबों में छुपाया तुमको, यादों में बसाया तुमको, मिलोगे हमें तुम जानम कहीं ना कहीं, सोचेंगे तुम्हें प्यार करके नहीं, ये दिल बेकरार करके नहीं।
तुम हो खिलता महका सा कमल, तुम हो खिलता महका सा कमल, हम जो गाए तुम हो वो गजल। कम सिन भोला सा मुखड़ा, लगती हो चांद का एक टुकड़ा, हम कितनी तारीफ करें देख के तुमको आहे भरे। तुम सा नहीं है कोई प्यारा सनम, प्यारा सनम, सोचेंगे तुम्हें प्यार करके नहीं, ये दिल बेकरार करके नहीं। हे 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 ला 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 हे हे हे। जिस दिन तुमको देखेगी नजर, जिस दिन तुमको देखेगी नजर, जाने दिल पे होगा क्या असर। रखेंगे तुमको निगाहों में, भर लेंगे तुम्हें बाहों में, जुल्फों को हम सुलझाएंगे, इश्क में दुनिया भुलाएंगे। ये बेकरारी अब तो होगी न कम, होगी न कम, सोचेंगे तुम्हें प्यार करके नहीं, ये दिल बेकरार करके नहीं। ख्वाबों में छुपाया तुमको, यादों में बसाया तुमको, ख्वाबों में छुपाया तुमको, यादों में बसाया तुमको। मिलोगे हमें तुम जानम कहीं ना कहीं, सोचेंगे तुम्हें प्यार करके नहीं, ये दिल बेकरार करके नहीं। हे हे ला 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 हे हे हे। ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ ಮುಂದುವರಿತ ಸಣ್ಣ ವಿರಾಮದ ಬಳಿಕ. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು. ವಿರಾಮದ ಬಳಿಕ ಮತ್ತೊಮ್ಮೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ಮೆಟ್ರೋ ಫರ್ನಿಚರ್ ವರ್ಲ್ಡ್ ಪ್ರಾಯೋಜನೆಯ ಸ್ಪಂದನ ವಾಹಿನಿ ಪ್ರಸ್ತುತಿಯ ವಿಶಿಷ್ಟ ಕಾರ್ಯಕ್ರಮ, ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ. ಗಾಯನ ದೇವರು SP ಬಾಲಸುಬ್ರಹ್ಮಣ್ಯಂ ಅವರ ಸವಿನೆನಪಿನಲ್ಲಿ ನಡೆಯುತ್ತಿರುವಂತಹ ಕಾರ್ಯಕ್ರಮ. ಇವತ್ತು ನಮ್ಮ ಜೊತೆ ಇದ್ದಾರೆ ವೃತ್ತಿಯಲ್ಲಿ ವೈದ್ಯರಾಗಿರುವವರು, ಪ್ರವೃತ್ತಿಯಲ್ಲಿ ಗಾಯಕರಾಗಿರುವಂತಹ ಶ್ರೀ ಗಣೇಶ್ ಬಾಳಿಗ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ತೇನೆ.
ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಹಾಡುವುದನು ಕೋಗಿಲೆಯೂ, ಹಾಡುವುದನು ಕೋಗಿಲೆಯು ಮರೆಯುವುದೇ, ಹಾರುವುದನು ಬಾನಾಡಿ ತೊರೆಯುವುದೇ. ಮೀನು ಈಜದಿರುವುದೇ, ತುಂಬಿ ಹೂವ ಮರೆಯುವುದೇ. ಮೀನು ಈಜದಿರುವುದೇ, ತುಂಬಿ ಹೂವ ಮರೆಯುವುದೇ. ಮುಗಿಲ ಕಂಡ ನವಿಲ ನಲಿಯದೆ, ನಿನ್ನ ನೀನು ಮರೆತರೇನು ಸುಖವಿದೆ. ಗಾಳಿ ತನ್ನ ಚಲನೆಯನ್ನು ಮರೆಯುವುದೇ, ಬೆಳ್ಳಿ ಮೋಡ ತೇಲದೆ ನಿಲ್ಲುವುದೇ. ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ. ತಾರೆ ಮಿನುಗದಿರುವುದೇ, ಮಿಂಚು ಹೊಳೆಯದಿರುವುದೇ. ನದಿಯು ಕಡಲ ಸ್ನೇಹ ಮರೆಯುವುದೇ. ಸಗಮಪ ಗಮಪನಿ ಪನಿಸ ಪನಿನಿ ಗಾರಿಸ ನಿಪ ಮಗ ಮನಿ, ಗಾರಿಸ ನಿಪ ಮಗ ಮಗ, ಗಾರಿಸ ನಿಪ ಮಗ ಮ. ನಿನ್ನ ನೀನು ಮರೆತರೇನು ಸುಖವಿದೆ, ತನ್ನತನವ ತೊರೆದರೇನು ಸೊಗಸಿದೆ. ನಿನ್ನ ನೀನು ಮರೆತರೇನು ಸುಖವಿದೆ. ಅದ್ರ ಜೊತೆಗೆ ಆರ್ಕೆಸ್ಟ್ರಾಗಳಿಗೆ ಹೇಗೆ ಹೋಗ್ತಾ ಇದ್ದಾರೆ? ಹೇಗೆ ಆರ್ಕೆಸ್ಟ್ರಾ ಅಂದರೆ ನಾನು ಇತ್ತೀಚೆಗೆ 1-2 ವರ್ಷ ಆಯಿತು ಸ್ಟಾರ್ಟ್ ಆಗಿ, ಸರ್ಗಮ್ ಆರ್ಕೆಸ್ಟ್ರಾ ಅಂತೇಳಿ. ಹಾಗೆ ಬಂಟ್ವಾಳದಲ್ಲಿ ನವರಾತ್ರಿ ಪ್ರೋಗ್ರಾಮಿಗೆಲ್ಲ ನಾವು ಆರ್ಕೆಸ್ಟ್ರಾ ಇದೆಲ್ಲ ಕೊಟ್ಟಿದ್ದೇವೆ, ಪ್ರೋಗ್ರಾಮ್ಸ್ ಎಲ್ಲ ಕೊಟ್ಟಿದ್ದೇವೆ. ಸೊ ಬೇರೆ ಯಾರಾದರೂ ಕರೆದ್ರೆ ಕೂಡ ಆರ್ಕೆಸ್ಟ್ರಾಕ್ಕೆ ಹೋಗ್ತೇನೆ. ಸೊ ಇವಾಗ ಸ್ವಲ್ಪ ಈ ಕೊರೋನಾ ಇದರಿಂದ ಸ್ವಲ್ಪ ಡಲ್ ಇದೆ, ಬಟ್ ಪ್ರೋಗ್ರಾಮ್ ಸಿಗ್ತಾ ಇದೆ. ಹಾಗೆ ಬೇರೆ ಬೇರೆ ಕಡೆ ಭಜನೆಗಳು ಎಲ್ಲ ಇದ್ರೆ ಎಲ್ಲ ಕರೀತಾರೆ. ಹಾಗೆ ಭಜನ್ಸಲ್ಲಿ ಜಾಸ್ತಿ ಇಂಟ್ರೆಸ್ಟ್ ತೋರಿಸ್ತಾರ ಅಲ್ಲ ಇದ್ರಲ್ಲ? ಭಜನ್ಸ್ ಅಲ್ಲಿ ಯಾಕಂದ್ರೆ GSP ಕಮ್ಯುನಿಟಿಯಲ್ಲಿ ಭಜನೆಗೆ ಬಹಳ ಮಹತ್ವದ ಸ್ಥಾನ ಇದೆ. ಹೌದು, ಅಂದ್ರೆ ಅದರಲ್ಲಿ ಅನೇಕರು ಕೂಡ ಎಲ್ಲರೂ ಮನೆಯವರೆಲ್ಲ ಸಂಗೀತವನ್ನ ಕಲ್ತುಕೊಂಡು ಅಭ್ಯಾಸ ಮಾಡಿಕೊಂಡು, ಕೆಲವರೆಲ್ಲ ಕೇಳಿ ಕೇಳಿ ಅಭ್ಯಾಸ ಮಾಡಿಕೊಂಡು ಭಜನೆಯಲ್ಲಿ ಅದನ್ನು ಅಳವಡಿಸಿಕೊಂಡು ಭಜನೆಗೆ ಒಂದು ಸ್ಪಷ್ಟ ಆಯಾಮವನ್ನು ಕೊಟ್ಟಂತ ಕಮ್ಯುನಿಟಿ ಅದು. ಹೌದು. ಅದ್ರಲ್ಲಿ ನಿಮಗೆ ಹೇಗೆ ಭಜನೆಗೆ ಆಸಕ್ತಿ ಜಾಸ್ತಿ? ಭಜನೆಗೆ ಆಸಕ್ತಿ ಜಾಸ್ತಿ ನನಗೆ. ಯಾಕೆಂದ್ರೆ ನಾವು ಸಣ್ಣದಿರುವಾಗಲೇ ಮನೆಯಲ್ಲಿ ಭಜನೆ ಎಲ್ಲ ಹಾಡ್ತಿದ್ದೆವು ಸಣ್ಣದಿರುವಾಗಲೇ. ಸೊ ಆ ಒಂದು ಇದರಲ್ಲಿ ಭಜನೆ ಜಾಸ್ತಿ ಹಾಡ್ತೇನೆ, ಅಂದ್ರೆ ಡಿವೋಷನಲ್ ಹಾಗೆಲ್ಲ. ಅದರೊಟ್ಟಿಗೆ ಫಿಲ್ಮಿ ಕೂಡ ಇದೆ. ಭಜನೆ ಬಗ್ಗೆ 1-2 ಲೈನ್ ಯಾವುದು ಹೇಳಿ. ಒಂದು ಬಾರಿ ಸ್ಮರಣೆ ಸಾಲದೆ, ಒಂದು ಬಾರಿ ಸ್ಮರಣೆ ಸಾಲದೆ, ಆನಂದ ತೀರ್ಥರ ಪೂರ್ಣ ಪ್ರಜ್ಞರ ಸರ್ವಜ್ಞರಾಯರ ಮಧ್ವರಾಯರ ಒಂದು ಬಾರಿ ಸ್ಮರಣೆ ಸಾಲದೆ. ಸೂಪರ್ ಸರ್. ಬಹುಶಃ GSP ಕಮ್ಯುನಿಟಿಯವರು ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಮನೆ ಇರ್ಬೋದು, ದೇವಸ್ಥಾನ ಇರ್ಬೋದು, ಎಲ್ಲ ಭಜನೆಗೆ ಬಹಳಷ್ಟು ಮಹತ್ವವನ್ನು ಕೊಟ್ಟವರು ಸರ್. ನಿಮ್ಮ ಸಂಗೀತ ಕ್ಷೇತ್ರದಲ್ಲಿ ನಿಮಗೆ ತುಂಬ ಇಷ್ಟಪಡುವಂಥ ಗಾಯಕರು ಯಾರು ಸರ್? ಆಬ್ವಿಯಸ್ಲಿ ಡಾಕ್ಟರ್ SP ಬಾಲಸುಬ್ರಹ್ಮಣ್ಯಂ ಅವರೇ. ಯಾಕೆಂದರೆ ನಾನು ಅವರನ್ನು ನನ್ನ ಐಡಲ್ ಅಂತ ತಿಳ್ಕೊಳ್ತೇನೆ. ಯಾಕೆಂದರೆ ನಮ್ಮಾಚೆ ಅವರು ಒಂದು 3-4 ಇಯರ್ಸ್ ಬ್ಯಾಕ್ ಬಂದಿದ್ರು ವಾಮತ್ ಪದವಲ್ಲಿ, ಯಜಮಾನ ಇಂಡಸ್ಟ್ರೀಸ್ ಅವರದ್ದು ಪ್ರೋಗ್ರಾಮಿಗೆ ನಾನು ಹೋಗಿದ್ದೆ. ಸೊ ನಾನು ಅವರನ್ನು ಹತ್ತಿರದಿಂದ ಕಂಡು ನನಗೆ ತುಂಬ ಅವರು ಇನ್ಸ್ಪೈರ್ ಆದರು. ಹಾಗೆ ಆ ನಂತರ ನಾನು ಅವರ ಹಾಡುಗಳನ್ನು, ಅಂದರೆ ಮೊದಲಿಂದಲೇ ಅವರ ಹಾಡುಗಳಂದರೆ ನನಗೆ ತುಂಬ ಇಷ್ಟ. ನಾನು ಯಾವ ರಿಯಾಲಿಟಿ ಶೋಗೆ ಹೋದರೂ ಅವರದ್ದು ಒಂದು ಸಾಂಗ್ ನಾನು
ತಗೊಳ್ತೇನೆ. ಹಾಗೆ ಡಾಕ್ಟರ್ SPB ಅವರ ಹಾಡುಗಳಂದ್ರೆ ಹಾಗೆ ನನಗೆ ತುಂಬಾ ಇಷ್ಟ. ಸೊ ಅವರನ್ನೇ ನನ್ನ ಗುರು ಅಂತೇಳಿ. ಸೊ ನನ್ನ ಪ್ರೀತಿ ಹಾಡು ಕಾರ್ಯಕ್ರಮ ಕೂಡ ಅವರ ಹೆಸರಿನಲ್ಲೇ ನನಗೆ ಒಂದು ಸವಿ ನೆನಪಂದ್ರೆ ಒಂದು ಡಾಕ್ಟರ್ SPB ಅವರ ಸವಿ ನೆನಪಲ್ಲೇ ಒಂದು ಮಾಡ್ಬೇಕಂತೇಳಿ ಒಂದು ಇದಿತ್ತು. ಹಾಗೆ ಸೊ ನಾನು ಅವರ ಹಾಡುಗಳನ್ನೇ ಜಾಸ್ತಿ ತಗೊಂಡು ಸೊ ಅವರಿಗೆ ಒಂದು ಟ್ರಿಬ್ಯೂಟ್ ಕೊಟ್ಟೆ. ಓಕೆ ಗುಡ್ ಸರ್. जब दीप जले आना, जब शाम ढले आना, जब दीप जले आना, जब शाम ढले आना, संकेत मिलन का भूल न जाना, मेरा प्यार न बिसराना, जब दीप जले आना, जब शाम ढले आना. पलकन डगर बुहारूंगा, तेरी राह निहारूंगा, मैं पलकन डगर बुहारूंगा, तेरी राह निहारूंगा, मेरी प्रीत का काजल तुम अपने नैनों में मले आना, जब दीप जले आना, जब शाम ढले आना. जहाँ पहली बार मिले थे हम, जिस जगह से संग चले थे हम, जहाँ पहली बार मिले थे हम, जिस जगह से संग चले थे हम, नदिया के किनारे आज उसी अमवा के तले आना, जब दीप जले आना, जब शाम ढले आना. रेगा रेगा मगरे ससनी पापा मा रे मा सारे सागा पामा पा, नित सांझ सवेरे मिलते हैं, नित सांझ सवेरे मिलते हैं, उन्हें देख के तारे खिलते हैं, नित सांझ सवेरे मिलते हैं, उन्हें देख के तारे खिलते हैं, लेते हैं विदा एक दूजे से, कहते हैं चले आना.
दीप जले आना, जब शाम ढले आना, संकेत मिलन का भूल न जाना, मेरा प्यार न बिसराना, जब दीप जले आना, जब शाम ढले आना। जब शाम ढले आना। ಆಮೇಲೆ ನಿಮ್ಮ ರಿಯಾಲಿಟಿ ಶೋಗಳ ಬಗ್ಗೆ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು? ರಿಯಾಲಿಟಿ ಶೋ ಅಂದರೆ ನಾನು ನಮ್ಮ ಸೂಪರ್ ಸಿಂಗರಲ್ಲಿ ಕೂಡ ಹೋಗಿದ್ದೆ. ಲಾಸ್ಟ್ ಇಯರ್ ಸೀಸನ್ 1ನಲ್ಲಿ ಕೂಡ ಇದ್ದೆ. ಗುರುಕಿರಣ್ ಸರ್ ಇದ್ರು, ವಿ ಮನೋಹರ್ ಸರ್ ಇದ್ರು. ಸೊ ಅವರಿಂದ ಎಲ್ಲ ಒಳ್ಳೆ ಕಮೆಂಟ್ಸ್ ಸಿಕ್ಕಿದೆ. ಹಾಗೆ ಸ್ವರಕುಡ್ಲದಲ್ಲಿ ಕೂಡ ನಮಗೆ ಸೆಮಿಫೈನಲ್ವರೆಗೆ ಹೋಗಿದ್ದೇನೆ. ಅಲ್ಲಿ ಕೂಡ ಸಂಗೀತಾ ಬಾಲಚಂದ್ರ ಮತ್ತು ಮಾಲಿನಿ ಪ್ರಸಾದ್ ಅಂತೇಳಿ ನಮಗೆ ಜಡ್ಜಸ್ ಆಗಿದ್ರು. ಅವರು ಕೂಡ ತುಂಬ ಸಲಹೆ ಎಲ್ಲ ಕೊಟ್ಟಿದ್ದಾರೆ. ಹಾಗೆ ಕಲರ್ಸ್ ಕನ್ನಡದ ಹಾಡು ಕರ್ನಾಟಕಕ್ಕೆ ಕೂಡ ನಾನು ಆಡಿಷನ್ ಕೊಟ್ಟಿದ್ದೆ. ಸೊ ಮೆಗಾ ಆಡಿಷನಿಗೆ ಹೋಗಿದ್ದೆ. ಸೊ ಅದು ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಆಯಿತು. ತುಂಬ ಕಲೀಲಿಕ್ಕೆ ಸಿಗ್ತದೆ ಈ ರಿಯಾಲಿಟಿ ಶೋಗೆಲ್ಲ ಹೋದರೆ. ತುಂಬ ಅವರಿಂದ ಎಲ್ಲ ನಮಗೆ ಎಕ್ಸ್ಪೀರಿಯನ್ಸ್ ಎಲ್ಲ ತುಂಬ ಸಿಗ್ತದೆ. ಓಕೆ, ನಿಮ್ಮ ಕನಸುಗಳೇನಿದೆ ಸರ್ ಈಗ? ಸೊ ಇವಾಗ ನಾನೀಗ ಡಾಕ್ಟರ್ ಇದು ವೃತ್ತಿ ಮಾಡ್ತಾ ಇದ್ದೇನೆ. ಸೊ ಸಂಗೀತ ಕ್ಷೇತ್ರದಲ್ಲಿ ಕೂಡ ನನಗೆ ಒಂದು ತುಂಬ ಸಾಧನೆ ಮಾಡಬೇಕಂತ ಆಸೆ ಇದೆ. ಸೊ ಅದನ್ನು ಕೂಡ ಈಗ ಪ್ರಾಕ್ಟೀಸ್ ಮಾಡಿ ಎಲ್ಲ ಮುಂದೆ ಇನ್ನೂ ದೊಡ್ಡ ಮಟ್ಟಿಗೆ ಒಂದು ಹೆಸರು ಗಳಿಸಬೇಕಂತ ಒಂದು ಆಸೆ ಇದೆ ನನಗೆ. ಈಗ ನೀವು ಒಂದು ತಂಡವನ್ನು ಆರಂಭ ಮಾಡಿದ್ರಿ, ಹೇಗಿದೆ ತಂಡದ ಪ್ರಯಾಣ ನಿಮಗೆ ಜೊತೆಗೆ? ಯಾಕೆಂದರೆ ಈಗ ಲಾಕ್ಡೌನ್ ಆದಮೇಲೆ ಒಂದಷ್ಟು ಎಲ್ಲ ರೀತಿಯ ಕಲಾವಿದರುಗಳಿಗೂ ಸಮಸ್ಯೆ ಆಯಿತು. ಹೌದು ಹೌದು. ಇದರ ಮಧ್ಯದಲ್ಲಿ ಈಗ ಮತ್ತೆ ಸ್ವಲ್ಪ ಆಗ್ತದೆ ಅನ್ನುವಾಗ ಮತ್ತೊಮ್ಮೆ ಕೊರೋನಾ ಅಪಸ್ವರ ಕೇಳ್ತಾ ಇದೆ. ಆಕ್ಚುಲಿ ಎಂತ ಅಂದ್ರೆ, ನಾನು ಕೊರೋನಾ ಟೈಮಲ್ಲಿ ಅಂದ್ರೆ ನಮಗೆ ಬಿಸ್ನೆಸ್ ಕೂಡ ಅಷ್ಟು ಇರಲಿಲ್ಲ, ಶಾಪ್ಸ್ ಎಲ್ಲ ಕ್ಲೋಸ್ ಆಗಿತ್ತು. ಬಂಟ್ವಾಳದಲ್ಲಿ ಸ್ವಲ್ಪ ಕೇಸಸ್ ಎಲ್ಲ ಜಾಸ್ತಿ ಇದ್ದ ಕಾರಣ ನಾನು ಎಂತ ಮಾಡಿದೆ ಅಂದರೆ ಒಂದು ಫೇಸ್ಬುಕ್ ಲೈವ್ ಅಂತೇಳಿ ಒಂದು ಸ್ಟಾರ್ಟ್ ಮಾಡಿದೆ. ಹೀಗೆ ಒಂದು 1-2 ದಿವಸ ನನ್ನ ಪೇಜಲ್ಲಿ, ಫೇಸ್ಬುಕ್ ಪೇಜಲ್ಲಿ ಲೈವ್ ಸ್ಟಾರ್ಟ್ ಮಾಡಿದೆ ನಾನು. ಸೊ ಅಲ್ಲಿಂದಲೇ ನನಗೆ ಫಾಲೋವರ್ಸ್ ಎಲ್ಲ ತುಂಬ ಜಾಸ್ತಿ ಆಗಿ ನನಗೆ ಬೇರೆ ಪೇಜಿನವರು ಪ್ರೋಗ್ರಾಮ್ಸ್ ಕೊಡಲಿಕ್ಕೆ ಸ್ಟಾರ್ಟ್ ಮಾಡಿದರು ಫೇಸ್ಬುಕ್ಕಲ್ಲಿ. ಸೊ ಸಾಧಾರಣ ಒಂದು ಈವರೆಗೆ ಒಂದು 30 ಪ್ರೋಗ್ರಾಮ್ಸ್ ನಾನು ಕೊಟ್ಟಿದ್ದೇನೆ ಫೇಸ್ಬುಕ್ ಪೇಜಲ್ಲಿ ಎಲ್ಲ ಪ್ರೋಗ್ರಾಮ್ಸ್ ಕೊಡ್ತಾ ಇದ್ದೇನೆ ನಾನು. ಹಾಗೆ ಸೊ ಅದರಿಂದ ಇನ್ಸ್ಪೈರ್ ಅಂದ್ರೆ ಲಾಕ್ಡೌನ್ ಕೆಲವೊಮ್ಮೆ ನಮಗೆ ಕೆಲವು ಕನಸುಗಳನ್ನು ಬಿಚ್ಚಿ ನಮಗೆ ಅದನ್ನು ನನಸು ಮಾಡುವಂತಹ ಒಂದು ಟೈಮ್, ಅಂದ್ರೆ ಒಂದು ಒಳ್ಳೆ ಟೈಮ್ ಅವಕಾಶ ಸಿಗ್ತದೆ. ಅಂದ್ರೆ ನಮಗೆ ಲಾಕ್ಡೌನ್ ಅಂತ ಟೆನ್ಷನ್ ಮಾಡೋ ಬದಲು ನಾವು ಅದನ್ನ ಸದುಪಯೋಗಪಡಿಸಿಕೊಳ್ಳೋದು. ಮತ್ತೆ ಮ್ಯೂಸಿಕ್ ಎಂತ ಅಂತ ಹೇಳಿದ್ರೆ ಒಂದು ಇನ್ಸ್ಪಿರೇಷನ್ ಅದು ಇನ್ಸ್ಪಿರೇಷನ್ ಮತ್ತೆ ನಮ್ಮ ರಿಲ್ಯಾಕ್ಸೇಷನ್ ರಿಫ್ರೆಶ್ ಬಟನ್ ಹೌದು, ರಿಫ್ರೆಶ್ ಬಟನ್ ಕೊಟ್ಟಾಗೆ ನಮ್ಮ ಬಿಸಿ ಶೆಡ್ಯೂಲ್ ಅಲ್ಲಿ ಅದೊಂದು ನಮಗೆ ಒಂದು ಯಾವಾಗಲೂ ನಾನು ಡೈಲಿ ಒಂದು half an hour to 1 hour ಡೈಲಿ ಪ್ರಾಕ್ಟೀಸ್ ಮಾಡ್ತೇನೆ. ಸೊ ಇನ್ ದಿಸ್ ಬಿಸಿ ಶೆಡ್ಯೂಲ್ ಐ ಗೆಟ್ ಅ ಲಾಟ್ ಆಫ್ ರಿಲ್ಯಾಕ್ಸೇಷನ್ 100% ಬೈ ಮ್ಯೂಸಿಕ್. ಅದೇ ರೀತಿ ಎಲ್ಲ ಹಾಡುಗಾರರು ಅಂತಲ್ಲ, ಪ್ರತಿಯೊಬ್ಬ ವ್ಯಕ್ತಿ ಕೂಡ ಹಾಗೆ ತುಂಬಾ ಕಷ್ಟ ಆದಾಗಲೂ ನೋವಾದಾಗಲೂ ಒಂದು ಹಾಡು ಕೇಳಿದ್ರೆ ಖುಷಿ ಆಗುತ್ತೆ, ಅಥವಾ ಖುಷಿಯಾಗಿದ್ದಾಗಲೂ ತನ್ನಷ್ಟಕ್ಕೆ ಹಾಡು ಬರುತ್ತೆ. ಆದ್ರಿಂದ ನಾವೆಲ್ಲ ಭಾವನೆಗಳನ್ನ ಒಂದಷ್ಟು ಹೊರಸೂಸುವುದಕ್ಕೆ, ಎಕ್ಸ್ಪ್ರೆಸ್ ಮಾಡ್ಲಿಕ್ಕೆ ಮ್ಯೂಸಿಕ್ ಒಂದು ಒಳ್ಳೆ. ಖಂಡಿತವಾಗಿ ಸರ್. ಅದ್ರ ಜೊತೆಗೆ ಯಾವ ಲ್ಯಾಂಗ್ವೇಜ್ಗಳನ್ನು ಬೇರೆ ನೀವು ಯೂಸ್ ಮಾಡ್ತೀರಿ ಸರ್ ನಿಮ್ಮ ಕಾರ್ಯಕ್ರಮದಲ್ಲಿ? ಅಂದ್ರೆ ಕನ್ನಡ ಜಾಸ್ತಿ ಹಾಡ್ತೇವೆ, ಮತ್ತೆ ಹಿಂದಿ, ತುಳು ಕೂಡ ಕೆಲವು ಹಾಡ್ತೇವೆ. ಕೊಂಕಣಿ ಭಾಷೆ ಹಾಡುಗಳ ಬಗ್ಗೆ? ಕೊಂಕಣಿ ಅಂದ್ರೆ ಹೆಚ್ಚು ನಾವು ಭಜನ್ಸ್ ಅಲ್ಲೇ ಹಾಡುದು. ಅಂದ್ರೆ ಆರ್ಕೆಸ್ಟ್ರಾದಲ್ಲಿ ಕೊಂಕಣಿ ಹಾಡುಗಳು ತುಂಬಾ ಕಡಿಮೆ, ಬಟ್ ಕನ್ನಡ ಜಾಸ್ತಿ ಹಾಡ್ತೇನೆ. ಬಟ್ ಮೆಲೋಡಿಗೆ ಜಾಸ್ತಿ ಇದು ಕೊಡುದು. ಹಾಗೆ ಅಂದ್ರೆ ನಮ್ಮ ತಂಡದಲ್ಲಿ ಬೇರೆ ಎಲ್ಲ ಇವರಿದ್ದಾರೆ, ಸಿಂಗರ್ಸ್ ಇದ್ದಾರೆ, ಎಲ್ಲ ರೀತಿಯ ಮಿಕ್ಸ್ ಹಾಡುಗಳನ್ನು ಹಾಡ್ತಾರೆ ಅವರು. ಹಾಗೆ ಏನ್ ಮಾಡ್ಬೇಕು ಅಂತ ಒಂದು ಐಡಿಯಾ ಏನಾದ್ರು ಇದೆಯಾ? ನಾನೊಂದು ಈ ತರ ಡಿಫ್ರೆಂಟ್ ಆಗಿ ಮಾಡ್ಬೇಕು ಅಂತ ಏನಾದ್ರು ಐಡಿಯಾ ಸರ್? ಡಿಫ್ರೆಂಟ್ ಅಂದ್ರೆ ಇವಾಗ ಮ್ಯೂಸಿಕಲ್ಲಿ ಒಂದು ಸಾಧನೆ ಮಾಡಬೇಕಂತ ಉಂಟು. ಹಾಗೆ ಈಗ ನೆಕ್ಸ್ಟ್ ಈಗ ಬ್ಯಾಂಗ್ಳೂರಿಗೆ ಹೋಗುವ ಇದಿದೆ, ನೋಡಬೇಕು ಹೇಗೆ ಆಗ್ತದೆ ಅಂತೇಳಿ. ಏನಾದ್ರೂ ಆಲ್ಬಮ್ಗಳ ಬಗ್ಗೆ ಥಿಂಕ್ ಮಾಡಿದ್ರೆ? ಅಂದ್ರೆ ಕವರ್ ಸಾಂಗ್ ಆಲ್ಬಮ್ ಬಗ್ಗೆ ಥಿಂಕ್ ಮಾಡಿದ್ದೆ. ಅಂದ್ರೆ ಇವಾಗ ಅದು ಸದ್ಯಕ್ಕೆ ಆಗ್ಲಿಲ್ಲ. ಹಾಗೆ ಅದನ್ನು ಕೂಡ ಪ್ಲಾನ್ ಮಾಡ್ತಾ ಇದ್ದೇನೆ ನಾನು. ಯೂಟ್ಯೂಬ್ ಚಾನೆಲ್ ಕೂಡ ಇದೆ ನಂದು. ಸೊ ಅದನ್ನು ಕೂಡ ಈಗ ಕವರ್ ಸಾಂಗ್ ಪ್ಲಾನ್ ಮಾಡ್ತಾ ಇದ್ದೇನೆ. ಆಲ್ಬಮ್ ಸಾಂಗ್ ಒಂದು ರಿಲೀಸ್ ಮಾಡ್ಬೇಕಂತ ಇದೆ. ಫ್ರೆಂಡ್ ಸರ್ಕಲ್ ಹೇಗಿದೆ ಸರ್ ನಿಮ್ಮ ಸಾಂಗ್ಗೆ ಸಪೋರ್ಟ್ ಮಾಡೋ? ತುಂಬಾ ಜನ ಇದ್ದಾರೆ, ತುಂಬಾ ಫ್ರೆಂಡ್ಸ್ ಎಲ್ಲ ತುಂಬಾ ಸಪೋರ್ಟ್ ಮಾಡ್ತಾರೆ, ಇವನ್ ಎಲ್ಲರೂ.
ಸಪೋರ್ಟ್ ತುಂಬ ಇದೆ. ಅಭಿಮಾನಿ ಬಳಗ ಅಂತೇನಾ? ಅಭಿಮಾನಿ ಬಳಗ ಅದೇ ಫೇಸ್ಬುಕ್ ಇಂದ ತುಂಬಾ ಅಭಿಮಾನಿಗಳು ತುಂಬಾ ಇದ್ದಾರೆ. ಅಂದ್ರೆ ಮೊದಲಿಂದಲೇ ಇದ್ರು ನಮ್ಮ ಊರಲ್ಲಿ, ಮತ್ತೆ ಹೆಚ್ಚಾಗಿ ಮಂಗಳೂರಲ್ಲೆಲ್ಲ ಜಾಸ್ತಿ ಕೊಡ್ತೇನೆ. ಈಚೆ ಕಡೆ ನಿಮಗೆ ಪೇಷಂಟ್ಗಳು ತುಂಬಾ ಜನ ಇರ್ತಾರೆ, ಹಾಗೆ ಡಾಕ್ಟರ್ ಹಾಡ್ತಾರೆ ಅಂತ. ಹೌದು. ಅಂದ್ರೆ ಅವರಿಗೆ ಕೂಡ ಒಂದು ಮ್ಯೂಸಿಕ್ ಒಟ್ಟಿಗೆ, ಅಂದ್ರೆ ಕೆಲವು ನಮ್ಮಲ್ಲಿ ಕೆಲವು ಸ್ಟ್ರೆಸ್ ನವರೆಲ್ಲ ಪೇಷಂಟ್ಸ್ ಎಲ್ಲ ಬರ್ತಾರೆ. ಸೊ ವಿತ್ ಮೆಡಿಸಿನ್ ಐ ಗಿವ್ ದೆಮ್ ಮ್ಯೂಸಿಕ್ ಥೆರಪಿ ಆಲ್ಸೋ. ಮ್ಯೂಸಿಕ್ ಥೆರಪಿ ಕೂಡ ಅಂದ್ರೆ ಅದರಲ್ಲಿ ಕೂಡ ತುಂಬಾ ಇದಿದೆ. ಖಂಡಿತ ಅದ್ಭುತವಾದಂಥ ಮಾತನ್ನು ಹೇಳಿದ್ರಿ ಸರ್. ಜೊತೆಗೆ ನಮ್ಮ ಈ ಸ್ಟ್ರೆಸ್ ಫೀಲ್ಡ್ನಲ್ಲಿ ನಾವೀಗ ಲಾಕ್ಡೌನ್ ಆಗೋ ಮುಂಚಿನವರೆಗೂ ಅಲ್ಲಿ ತನಕ ಏನಿಗಿತ್ತಂದರೆ ಯಾರ ಹತ್ರ ಕೇಳಿದ್ರು ನಮಗೆ ಪುರ್ಸೋತಿಲ್ಲ ಸ್ಟ್ರೆಸ್ಸು, ಆಮೇಲೆ ಏನಂದರೆ ತುಂಬ ಏನಂದರೆ ಡಿಪ್ರೆಸ್ ಆಗ್ತಿದ್ದೀನಿ, ಆ ಥರ ಮಾತಾಡ್ಗಳನ್ನೇ ನಾವು ಕೇಳ್ತಾ ಇದ್ವಿ. ಅದೇ ರೀತಿಯಾಗಿ ಲಾಕ್ಡೌನ್ ಆದಮೇಲೆ ಎಲ್ರಿಗೂ ಗೊತ್ತಾಯ್ತು, ಇಲ್ಲ ತುಂಬ ಟೈಮ್ ಇದೆ, ನಾವು ಅದನ್ನು ಹೇಗೆ ಯುಟಿಲೈಸ್ ಮಾಡ್ಕೊಳ್ಬೇಕು, ಮತ್ತು ಅದನ್ನು ಯಾವ ಥರ ನಾವು ಯಾವುದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು, ಇದೆಲ್ಲ ಒಂಥರ ಲಾಕ್ಡೌನಲ್ಲಿ ನಮಗೆ ಪಾಠಗಳು ಕಲಿಸಿದ್ವು. ಹಾಗಿದ್ರೆ ನಾವು ಇದರ ಒಟ್ಟಿಗೆ ಅಕಸ್ಮಾತ್ ತುಂಬ ಮನಸ್ಸಿಗೆ ನೋವಾದಾಗ, ತುಂಬ ನಮಗೆ ಫೀಲ್ ಆದಾಗ ನಮಗೆ ಸಂಗೀತಗಳು ತುಂಬ ಒಳ್ಳೆಯದು ಅಂತ ಅನಿಸ್ತಾ ಇದೆಯಾ ಸರ್? ಹೇಗೆ ನಿಮ್ಮ ಆಯುರ್ವೇದಿಕ್ ಪ್ರಕಾರವಾಗಿ? ಹೌದು, ಆಯುರ್ವೇದ ಪ್ರಕಾರ ಹೇಗೆ ಅಂದ್ರೆ ತುಂಬಾ ಸ್ಟ್ರೆಸ್, ತುಂಬಾ ಟೆನ್ಷನ್ ಎಲ್ಲ ಇದ್ರೆ ಮೆಲೋಡಿ ಸಾಂಗ್ಸ್ಗಳು ಕೆಲವೆಲ್ಲ, ಅಂದ್ರೆ ಜಸ್ಟ್ ನೀವು ಸಾಂಗ್ಸ್ ಕೇಳಬೇಕಂತಿಲ್ಲ, ಮೈಂಡ್ ರಿಲೀಫ್ ಆಗ್ತದೆ. ಅದರಲ್ಲಿ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗುತ್ತೆ. ಅದರಲ್ಲಿ ಕೆಲವು ನೋಟ್ಸ್, ಕೆಲವು ಫ್ಲೂಟ್ ಇದೆಲ್ಲ ಕೆಲವೆಲ್ಲ ಕೇಳಿದ್ರೆ ಅದರಲ್ಲಿ ತುಂಬಾ ಇಫೆಕ್ಟ್ ಆಗಿದೆ. ಮತ್ತೆ ನಮ್ಮಲ್ಲಿ ಇದಕ್ಕೆ ಪಂಚಕರ್ಮ ಅಂತೇಳಿ ಎಲ್ಲ ಕೆಲವು ಮ್ಯೂಸಿಕ್ ಇದೆಲ್ಲ ಥೆರಪಿ ಎಲ್ಲ ಇದೆ ಆಯುರ್ವೇದದಲ್ಲಿ. ಸೊ ಅದರಲ್ಲಿ ಕೂಡ ತುಂಬಾ ಇಫೆಕ್ಟ್ ಆಗ್ತದೆ. ಮ್ಯೂಸಿಕ್ ಥೆರಪಿ ಕೂಡ ಇದರಲ್ಲಿ ಇದೆ, ಆಯುರ್ವೇದದಲ್ಲಿ ಇದೆ. ಸೊ ಸ್ಟ್ರೆಸ್ಸಿಗೆಲ್ಲ ಅದು ಬಹಳ ಒಳ್ಳೇದು. ಅಂದ್ರೆ ಮನಸ್ಸನ್ನು ಒಂದು ರೀತಿಯ ರಿಲ್ಯಾಕ್ಸ್ ಮಾಡಲಿಕ್ಕೆ ಆ ರೀತಿಯಾಗಿ ಒಂದು ಹೆಲ್ಪ್ ಆಗುತ್ತೆ ಅಂತ. ಹೌದು, ಅದಂದ್ರೆ ಹೆಚ್ಚಾಗಿ ನಮಗೆ ಆಯುರ್ವೇದದಲ್ಲಿ ಅದೇ ಪಂಚಕರ್ಮಗಳು, ಅದರಲ್ಲಿ ಆಯಿಲ್ ಥೆರಪಿ, ಶಿರೋಧಾರ ಅಂತ ಉಂಟು, ಅದರಲ್ಲಿ ಕೂಡ ಎಲ್ಲ ತುಂಬಾ ಇಫೆಕ್ಟ್ ಆಗ್ತದೆ ಅದರಲ್ಲಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ರಾಮನಿಗೆ ಕೌಸಲ್ಯೆ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ರಾಮನಿಗೆ ಕೌಸಲ್ಯೆ ಲಾಲಿ ಹಾಡಿದ ರೀತಿ, ಅನಸೂಯೆ ಜೋಗುಳವ ಹಾಡಿನಲಿದ ರೀತಿ. ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ನಿನ್ನ ಮಹಿಮೆಯ ಪಾಡಿ ಪಾದ ಸೇವೆಯ ಮಾಡಿ, ಧನ್ಯನಾಗುವೆ ನಿಂದು ಕರುಣಿಸು ದಯ ಮಾಡಿ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ, ಸಪ್ತಗಿರಿವಾಸ. ഇരുಳು ಮುಗಿಯದೇ ಇರಲಿ, ಹಗಲು ಮೂಡದೇ ಇರಲಿ, ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ഇരുಳು ಮುಗಿಯದೇ ಇರಲಿ, ಹಗಲು
ಮೂಡದೇ ಇರಲಿ ಅನುಗಾಲ ಈ ಸೇವೆ ಸಾಗುತ್ತಲೇ ಇರಲಿ. ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ಪ್ರಭು ಭಕ್ತಿ ಅರಿತವನಲ್ಲ ಮುಕ್ತಿಯೂ ಬೇಕಿಲ್ಲ. ನಿನ್ನ ಕಾಣದೆ ಜೀವ ಕ್ಷಣಕಾಲ ನಿಲ್ಲದಯ್ಯ. ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಮನವೆಂಬ ಮಲ್ಲಿಗೆಯ ಹೂವ ಹಾಸಿಗೆ ಮೇಲೆ ಪವಡಿಸು ಪರಮಾತ್ಮ ಶ್ರೀ ವೆಂಕಟೇಶ. ಸಪ್ತಗಿರಿವಾಸ ಶ್ರೀ ವೆಂಕಟೇಶ ಸಪ್ತಗಿರಿವಾಸ. ನಿಮ್ಮ ಪ್ರಾಕ್ಟೀಸ್ ಹೇಗಿದೆ ಸರ್? ಪ್ರಾಕ್ಟೀಸ್ ಇವಾಗ ಪರವಾಗಿಲ್ಲ, ಒಂದು 10-15 ಇಯರ್ಸ್ ಆಯಿತು. ಇವಾಗ ಪರವಾಗಿಲ್ಲ ಅಂದ್ರೆ ತೊಂದರೆ ಇಲ್ಲ. ಬಂಟ್ವಾಳದ ಜನಪ್ರಿಯ ಡಾಕ್ಟರ್ ಆಗಿ ಹಾ, ಜೊತೆಗೆ ಅಂದ್ರೆ ಜನಪ್ರಿಯ ತುಂಬಾ- ಗಾಯಕರಾಗಿ ಹೌದು, ಎರಡು ಮ್ಯಾನೇಜ್ ಮಾಡಬೇಕು. ಅಂದ್ರೆ ತುಂಬಾ ಜನ ಇದ್ದಾರೆ, ಡಾಕ್ಟರ್ಸ್ ಎಲ್ಲ ತುಂಬಾ ಇದ್ದಾರೆ, ಹೌದು. ಬಟ್ ಪರವಾಗಿಲ್ಲ, ಪ್ರಾಕ್ಟೀಸ್ ನಡೀತಾ ಇದೆ. ಅಂಡ್ ಬಿಸ್ನೆಸ್ ಕೂಡ ನಾನು ನೋಡ್ಕೊಳ್ತಾ ಇದ್ದೇನೆ ಸೈಮಲ್ಟೇನಿಯಸ್ಲಿ. Okay. ಸೊ ಎಲ್ಲ ಮ್ಯಾನೇಜ್ ಮಾಡಬೇಕು. ಬಟ್ ಈ ಸಂಗೀತದಲ್ಲಿ ನನಗೆ ಜಾಸ್ತಿ ಇಂಟ್ರೆಸ್ಟ್. ಸೊ ಅದರಲ್ಲಿ ಏನಾದರೂ ಒಂದು ಇನ್ನೂ ಸಾಧನೆ ಮಾಡ್ಬೇಕಂತ ಹೇಳಿ ಒಂದು ಲಕ್ಕಿಲಿ ನಿಮ್ಮ ಮನೆಯಲ್ಲೇ ಸಂಗೀತ ಗುರುಗಳಿದ್ದಾರೆ, ಹೌದು, ಸಂಗೀತ ಪರಂಪರೆ ಇದೆ, ಹೌದು ಇದೆ. ಮತ್ತೆ ಒಳ್ಳೆಯ ವಾತಾವರಣ ಇದೆ, ಮತ್ತೆ ಹುಟ್ಟಿನಿಂದ ಬಂದದ್ದು ಅಥವಾ ನೀವು ಬೆಳೀತಾ ಬೆಳೀತಾ ಕಲ್ತದ್ದು ಎಲ್ಲವೂ ಕೂಡ ನಿಮಗೆ ಸಂಗೀತಕ್ಕೆ ಪೂರಕವಾಗಿದೆ. ಹೌದು. ನಿಮ್ಮ ಸಾಧನೆ ನಿರಂತರವಾಗಿರಲಿ ಸರ್. ಅದರ ಜೊತೆಗೆ ಏನು ಕನಸುಗಳನ್ನು ಕಟ್ಟಿಕೊಂಡಿದ್ದೀರಿ ಅವೆಲ್ಲ ಅದ್ಭುತವಾದಂಥ ನನಸುಗಳಾಗಿ ಮೂಡಿ ಬರಲಿ. ಆಲ್ಬಮ್ಗಳಿರ್ಬೋದು ಅಥವಾ ನೀವೇನು ಇನ್ನು ಹೊಸ ತಂಡವನ್ನು ಕಟ್ಕೊಂಡಿದ್ದೀರಿ, ಹೌದು, ಎಲ್ಲ ವಿಧದಿಂದ ಕೂಡ ನಿಮಗೆ ಯಶಸ್ಸಾಗಲಿ ಅಂತ ನಮ್ಮ ವೀಕ್ಷಕರ ಪರವಾಗಿ ಮತ್ತು ಸ್ಪಂದನ ವಾಹಿನಿಯ ಕಡೆಯಿಂದ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಇಷ್ಟೊತ್ತಿ ಕಾರ್ಯಕ್ರಮಕ್ಕೆ ಬಂದ್ರಿ ಸರ್, ನಿಮ್ಮ ಹಾಡುಗಳನ್ನು ಕೇಳ್ತಾ ಇದ್ವಿ, ಮತ್ತೆ ನಿಮ್ಮ ನೆನಪುಗಳನ್ನು ನೀವು ಹಂಚ್ಕೊಂಡ್ರಿ. ನಿಮ್ಮ ಹಳೆಯ ನೆನಪುಗಳಿರ್ಬೋದು ಅಥವಾ ನಿಮ್ಮ ಕನಸುಗಳಿರ್ಬೋದು ಎಲ್ಲವನ್ನು ಕೂಡ ನಮ್ಮ ಜೊತೆ ಹಂಚ್ಕೊಟ್ರಿ. ಅದಕ್ಕೆ ಮತ್ತೊಮ್ಮೆ ನಿಮಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಈ ಕಾರ್ಯಕ್ರಮದ ಪ್ರಾಯೋಜಕರು ಮೆಟ್ರೋ ಫರ್ನಿಚರ್ ವರ್ಲ್ಡ್, NH66, ಉಚ್ಚಿಲ, ಕಾಪು. ನನ್ನ ಪ್ರೀತಿಯ ಹಾಡು